ಸಾಯಿ ಪರಿವಾರದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮತ್ತು ನಮಸ್ಕಾರ ಹೇಳ್ತಾ ಇವತ್ತಿನ ಕಾಶಿ ಮಹಾತ್ಮೆ ಸ್ವಲ್ಪ ತಿಳ್ಕೊಂಡು ಸಚ್ಚರಿತೆಯ 9ನೇ ಅಧ್ಯಾಯನ ಶುರು ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ? ಸಾಯಿಬಾಬಾರ ಸಪ್ತಾಹ ಮಾಡ್ತಾ ಇದ್ದೀರಾ? ಯಾರ್ಯಾರು ಮಾಡ್ತಾ ಇದ್ದೀರಾ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನಾನು ಬಾಬಾ ಅವರ ಪವಾಡಗಳನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಕಾಶಿ ಮಹಾತ್ಮೆ ಸ್ವಲ್ಪ ತಿಳ್ಕೊಳ್ಳೋಣ ಆಯ್ತಾ? ಹೇ ಮಹರ್ಷಿಗಳೇ, ಒಂದು ಕಾಲದಲ್ಲಿ ಕಾಶಿಯಲ್ಲಿ ಸುನಂದನ ಎಂಬ ರಾಜನ ವಿಶ್ವಪತಿ ಯಜ್ಞದಲ್ಲಿ ಸನತ್ಕುಮಾರನು ಕಾಶಿ ಮಹಾತ್ಮೆಯನ್ನು ವರ್ಣನೆ ಮಾಡುತ್ತಾನೆ. ಒಂದು ಕಾಲದಲ್ಲಿ ಯಮುನಾ ದಡದಲ್ಲಿ ಮೌನ ಎಂಬ ಋಷಿಗೆ ಮಾಂಡವ್ಯ ಮತ್ತು ಮುದ್ಗಲ ಎಂಬ ಶಿಷ್ಯರಿದ್ದರು. ಮಾಂಡವ್ಯ ಎಂಬುವನು ಬಲಿರಾಜನ ಯಜ್ಞದಲ್ಲಿ ಹೋಗಿ ಕಾಶಿ ಮಹಾತ್ಮೆಯನ್ನು ವರ್ಣಿಸಿ ಬಲಿರಾಜನ ಜೊತೆಗೆ ಕಾಶಿಗೆ ಬರುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಮೌನ ಋಷಿ ಕೂಡ ಕಾಶಿಗೆ ಬರುತ್ತಾರೆ. ಮಾಂಡವ್ಯ ಮತ್ತು ಬಲಿಯು ಮೌನ ಋಷಿಯನ್ನು ನೋಡಿ ಪೂಜೆ ಮಾಡಿ ಮಣಿಕರ್ಣಿಕದಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನವನ್ನು ಮಾಡಿ ಕಾಶಿ ಮಹಾತ್ಮೆಯನ್ನು ಕೇಳುತ್ತಾರೆ. ಆಗ ಮೌನ ಋಷಿಯು ಮೋಕ್ಷಪ್ರದವಾದ ಕಾಶಿಯ ಮಹಾತ್ಮೆಯನ್ನು ಈ ರೀತಿ ವರ್ಣಿಸುತ್ತಾರೆ. ಹೇ ಬಲಿರಾಜನೇ, ಯಾವ ಪುರುಷನು ಕಾಶಿಯಲ್ಲಿ ಧರ್ಮದಿಂದ ವಾಸಿಸುತ್ತವನೋ ಅವನು ನಿಶ್ಚಯವಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಯಾರು ಪಾಪಕರ್ಮಿಗಳಾಗಿ ಇರುತ್ತಾರೆಯೋ ಅವರು ಭೈರವಿ ಯಾತನೆಯನ್ನು ಪಡೆಯುತ್ತಾರೆ. ಇದನ್ನು ಕೇಳಿ ಬಲಿರಾಜನು ಶಿವಲಿಂಗವನ್ನು ಕಾಶಿಯಲ್ಲಿ ಸ್ಥಾಪಿಸಿ ತನ್ನ ನಿಜ ರಾಜ್ಯವನ್ನು ಸೇರಿದನು. ಕಾಶಿಯಲ್ಲಿ ದೇವದಾಸ ಎಂಬ ರಾಜನಿಗೆ ಪುತ್ರರಿರಲಿಲ್ಲ ಎಂದು ರಾಣಿಯ ಜೊತೆ ಪುತ್ರನಿಗಾಗಿ ನಿಕುಂಭ ಮಹಾರಾಜನ ಸೇವೆಯನ್ನು 1 ವರ್ಷ ಕಾಲ ಮಾಡುತ್ತಾನೆ. ಆದರೂ ಪುತ್ರನು ಸಿಗದಿರುವಾಗ ನಿಕುಂಭನ ಮಂದಿರವನ್ನು ಖಂಡಿಸುತ್ತಾನೆ. ಆಗ ನಿಕುಂಭನು ನಿನ್ನ ಈ ಅನ್ಯಾಯದಿಂದ ಕಾಶಿಯು ಶೂನ್ಯವಾಗಲಿ ಎಂದು ಶಪಿಸುತ್ತಾನೆ. ಬೆಳಗಾಗುತ್ತಲೇ ತಾಲಜಂಗ ಎಂಬ ರಾಜನು ದೇವಿದಾಸನನ್ನು ಸೈನ್ಯ ಸಮೇತ ಮುತ್ತಿಗೆ ಹಾಕಿ ಘೋರವಾಗಿ ಯುದ್ಧ ಮಾಡುತ್ತಾರೆ. ದೇವಿದಾಸನು ಸೋತು ಭಾರದ್ವಾಜ ಆಶ್ರಮವನ್ನು ಸೇರುತ್ತಾರೆ. ಆಮೇಲೆ ಇಬ್ಬರು ರಾಜರು ಕಾಶಿಯನ್ನು ಶೂನ್ಯ ಮಾಡುತ್ತಾರೆ. ದೇವಿದಾಸನು ಭಾರದ್ವಾಜನಲ್ಲಿ ಎಲ್ಲಾ ಕಥೆಯನ್ನು ಹೇಳುತ್ತಾನೆ. ಆಗ ಭಾರದ್ವಾಜನು ಕಾಶಿ ಮಹಾತ್ಮೆಯನ್ನು ವರ್ಣಿಸಿ ಪುತ್ರೇಷ್ಟಿ ಯಜ್ಞವನ್ನು ಮಾಡಿಸುತ್ತಾರೆ. ಆದ್ದರಿಂದ ಪ್ರದರ್ಶನ ಎಂಬ ಪುತ್ರನು ಪಡೆದು ತಾಲಜಂಗ ಎಂಬ ರಾಜನನ್ನು ಕೊಲ್ಲಿಸುತ್ತಾನೆ. ಆಗ 1000 ವರ್ಷ ಕಾಶಿ ಶೂನ್ಯವಾಗಿ ಇರುತ್ತದೆ. ನಂತರ ದೇವಿದಾಸನು ಧರ್ಮದಿಂದ ಕಾಶಿಯಲ್ಲಿ ವಾಸ ಮಾಡಿ ಮೋಕ್ಷ ಪ್ರಾಪ್ತಿಯನ್ನು ಪಡೆಯುತ್ತಾನೆ. ರುದ್ರಾಕ್ಷಿ ಮಹಾತ್ಮೆಗಳು ಇದೆ ಇದರಲ್ಲಿ. ನಾನು ನಾಳೆ ಇದ್ರ ರುದ್ರಾಕ್ಷಿ, ಏಕಮುಖ ರುದ್ರಾಕ್ಷಿ ಯಾರು ಧರಿಸಬೇಕು, ತ್ರಿಮುಖ ರುದ್ರಾಕ್ಷಿ ಧರಿಸೋದು ಯಾರು ಧರಿಸಬೇಕು, ಆಮೇಲೆ ಅದರದ್ದು ಏನ್ ಫಲ, ಆಮೇಲೆ ಅದು ಹೆಂಗೆ ಉತ್ಪತ್ತಿ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾಳೆ. ಓಂ ಶ್ರೀ ಸಾಯಿನಾಥಾಯ ನಮಃ. ಈಗ ಸಾಯಿ ಸಚ್ಚರಿತೆ 9ನೇ ಅಧ್ಯಾಯನ ಓದಬೇಕಿತ್ತು. ನಿನ್ನೆ 8ನೇದು ಮುಗಿಸಿದ್ವಿ ನಾವು. ಈಗ 9ನೇದು ತಿಳ್ಕೋಬೇಕು. ನಿನ್ನೆ ನಾನು ಹೇಳಿದ್ದೆ, ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಆಜ್ಞೆಯನ್ನು ಮೀರುವುದರ ಪರಿಣಾಮವನ್ನು ವಿವರಿಸಿದ್ದೇನಷ್ಟೇ. ಇದನ್ನು ಈಗ ಈ ಅಧ್ಯಾಯದಲ್ಲಿ ಕೆಲವು ಸೂಕ್ತವಾದ ಉದಾಹರಣೆಗಳಿಂದ ದೃಢಪಡಿಸುತ್ತೇನೆ. ಕಥೆಯಲ್ಲಿದೆ ಅಂದ್ರೆ ಬಾಬಾ ಅವರ ಅಕಸ್ಮಾತ್ ಬಾಬಾ ಅವರ ಅಪ್ಪಣೆ ಕೇಳಕ್ಕೆ ಹೊರಡೋಕ್ಕಿಂತ ಮುಂಚೆ ಬಾಬಾ ಅವರ ಅಪ್ಪಣೆ ಏನಾದ್ರೂ ನಾವು ಕೇಳಕ್ ಹೋದಾಗ ಬಾಬಾ ನಾವು ಹೊರಡಬಹುದಾ ಅಂತ ಅವಾಗ ಆಗಿನ ಕಾಲದಲ್ಲಿ ಬಾಬಾ ಅವರ ಆಜ್ಞೆ ಮೀರಿ ಯಾರಾದ್ರೂ ಹೋಗಿದ್ರೆ ಅವರಿಗೆ ತುಂಬಾ ಕಷ್ಟಗಳ ದಾರಿಯಲ್ಲಿ ಆಗ್ತಾ ಇದ್ವಂತೆ. ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ಓದೋಣ ಆಯ್ತಾ. ಶಿರ್ಡಿ ಯಾತ್ರೆಯ ಒಂದು ವಿಚಿತ್ರ ಲಕ್ಷಣವೇನೆಂದರೆ ಬಾಬಾರವರ ಆಜ್ಞೆ ಇಲ್ಲದೆ ಶಿರ್ಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿರಲಿಲ್ಲ. ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾರವರ ಆಜ್ಞೆಯ ನಂತರ ಅಲ್ಲಿ ಇರಲು ಸಹ ಆಗುತ್ತಿರಲಿಲ್ಲ. ಭಕ್ತರು ಶಿರ್ಡಿ ಬಿಟ್ಟು ಹೊರಡುವಾಗ ಬಾಬಾ ಅವರಿಗೆ ಉಪದೇಶ ನೀಡುತ್ತಿದ್ದರು. ಅವರು ಅದರಂತೆ ನಡೆದುಕೊಂಡರೆ ಒಳಿತು. ನಡೆಯದೇ ಇದ್ದವರಿಗೆ ಅನಾಹುತಗಳು ತಪ್ಪುತ್ತಿರಲಿಲ್ಲ. ಇಂತಹ ಕೆಲವು ಘಟನೆಗಳು ಈ ಕೆಳಕಂಡಂತೆ ಇವೆ. ತಾತ್ಯಾಕೋತ್ಯ ಪಾಟೀಲ್ ಒಂದು ದಿನ ಕೋಪರಗಾಂವದ ಪೇಟೆಗೆ ಹೋಗುವವರಿದ್ದರು. ಹಾಗೆ ಹೋಗುತ್ತಿರುವಾಗ ಅವಸರದಲ್ಲಿ ಮಸೀದಿಗೆ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು. ಆಗ ಬಾಬಾ ಅವರು, ಅವಸರವೇಕೆ, ಸ್ವಲ್ಪ ತಾಳು, ಈಗ ಹೊರಗಬೇಡ ಎಂದರು. ಆದರೆ ಅವರು ಕೂಡಲೇ ಹೊರಡಲೇಬೇಕಾಗಿತ್ತು. ಆದ್ದರಿಂದ ಶಾಮನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಹೇಳಿದರು. ಅದನ್ನು ಲೆಕ್ಕಿಸದೆ ತಾತ್ಯ ಟಾಂಗಾದಲ್ಲಿ ಹೊರಟರು. ಸಾವುಲ್ ಬಾವಿ ದಾಟುತ್ತಲೇ ಅವರ ಟಾಂಗಾದ ಕುದುರೆಯು ಜೋರಾಗಿ ಓಡಲು ಆರಂಭ ಮಾಡಿದ್ದರಿಂದ ಟಾಂಗಾ ನಡುವಿನಲ್ಲಿ ಉರುಳಿ ಕೆಳಗೆ ಬಿದ್ದಿತು. ಆದರೆ ತಾತ್ಯರವರಿಗೆ ಹೆಚ್ಚಿಗೆ ಅಪಾಯವಾಗಲಿಲ್ಲ. ಸಾಯಿಬಾಬಾ ಅವರ ಮಾತು ನೆನಪಾಯಿತು. ಮತ್ತೊಂದು ಸಂದರ್ಭದಲ್ಲಿ ಕೋಲಾರ ಎಂಬ ಹಳ್ಳಿಗೆ ಹೋಗುತ್ತಿರುವಾಗ
ಬಾಬಾ ಅವರ ಮಾತನ್ನು ತಾತ್ಯ ಮೀರಿದುದರಿಂದ ಇದೇ ರೀತಿಯ ಪರಿಸ್ಥಿತಿ ಒದಗಿತು. ಯುರೋಪಿಯನ್ ಗೃಹಸ್ಥ ಯುರೋಪಿಯನ್ ಒಬ್ಬನ ಕಥೆನೂ ಈ ರೀತಿನೇ ಇದೆ ನೋಡಿ. ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ಓರ್ವ ಯುರೋಪಿಯನ್ನನು ಬಾಬಾ ಅವರನ್ನು ಕಾಣಲು ಸಹ ಶಿರಡಿಗೆ ಬಂದನು. ಅವನು ಒಂದು ತಂಬುವಿನಲ್ಲಿ ಇಳಿದುಕೊಂಡನು. ಬಾಬಾ ಅವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುತ್ತಿಡಲು ಹಾತೊರೆಯುತ್ತಾ ಮಸೀದಿಯೊಳಗೆ ಬರಲು ಅವನು 3 ಬಾರಿ ಪ್ರಯತ್ನಿಸಿದನು. ಬಾಬಾ ಅವರು ಅನುಮತಿ ನೀಡಲಿಲ್ಲ. ಮಸೀದಿ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆ ಆಯಿತು. ಇದು ಅವನಿಗೆ ಸರಿ ಬೀಳಲಿಲ್ಲ. ಕೂಡಲೇ ಹಿಂದಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾ ಅವರ ಅನುಮತಿ ಬೇಡಿದನು. ಆಗ ಬಾಬಾ, ಇಂದು ಬೇಡ, ಅವಸರವೇಕೆ ಎಂದರು. ಅಲ್ಲಿದ್ದವರೆಲ್ಲರೂ ಬಾಬಾ ಅವರ ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು. ಆದರೂ ಅದನ್ನು ಲೆಕ್ಕಿಸದೆ ಅವನು ಟಾಂಗಾ ಹತ್ತಿದನು. ಮೊದಲು ಕುದುರೆಗಳು ಚೆನ್ನಾಗಿ ಓಡಿದವು. ಸಾವುಲ್ ಬಾವಿ ಸಮೀಪಿಸುತ್ತಿರುವಾಗ ಎದುರಿಗೆ ಬರುತ್ತಿದ್ದ ಸೈಕಲ್ ಕಂಡು ಅವು ಜೋರಾಗಿ ಓಡಲು ಶುರು ಮಾಡಿದವು. ಟಾಂಗಾ ತಲೆ ಕೆಳಗಾಯಿತು. ಯುರೋಪಿಯನ್ನನು ಕೆಳಗೆ ಬಿದ್ದನು. ಅವನನ್ನು ಕೂಡಲೇ ಕೋಪರ್ಗಾಂವ್ ಆಸ್ಪತ್ರೆಗೆ ಸೇರಿಸಲಾಯಿತು. ಈ ರೀತಿಯಾದ ಅನುಭವಗಳು ಬಾಬಾ ಅವರ ಮಾತನ್ನು ಜನರು ಮೀರದಂತೆ ಮಾಡಿದವು. ಈಗ ಭಿಕ್ಷೆಯ ಪ್ರಶ್ನೆಯನ್ನು ನೋಡೋಣ. ಬಾಬಾ ಅವರು ಅಂತಹ ಮಹಾಯೋಗಿ, ದೈವಿಕತೆಯ ಅಂಶವೇ ಆಗಿದ್ದರೆ ತಮ್ಮ ಜೀವಮಾನದಲ್ಲೆಲ್ಲ ಭಿಕ್ಷೆ ಏಕೆ ಬಿಡುತ್ತಿದ್ದರು ಎಂಬ ಪ್ರಶ್ನೆ ಕೆಲವರ ಮನಸ್ಸಲ್ಲಿ ಮೂಡದೆ ಇರಲಾರದು. ಈ ಪ್ರಶ್ನೆಯನ್ನು ಹೀಗೆ ಉತ್ತರಿಸಬಹುದು. ಭಿಕ್ಷೆ ಬೇಡಿ ಜೀವಿಸಲು ಯಾರು ಅರ್ಹರು? ಯಾರು ಸಂತಾನ, ದ್ರವ್ಯ, ಕೀರ್ತಿ ಇವು 3ರಿಂದ ವಿಮುಕ್ತರಾಗಿ ಸನ್ಯಾಸಿಗಳಾಗಿ ಇರುತ್ತಾರೆಯೋ ಅವರು ಭಿಕ್ಷೆ ಬೇಡಿ ಜೀವಿಸಲು ಅರ್ಹರು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಲು ಆಗುವುದಿಲ್ಲ. ಆದುದರಿಂದ ಅವರಿಗೆ ಆಹಾರ ನೀಡುವುದು ನಮ್ಮ ಕರ್ತವ್ಯ. ಸಾಯಿಬಾಬಾರವರು ಗೃಹಸ್ಥಾಶ್ರಮವಾಗಲಿ ವಾನಪ್ರಸ್ಥಾಶ್ರಮವಾಗಲಿ ಸ್ವೀಕರಿಸಿರಲಿಲ್ಲ. ಬ್ರಹ್ಮಚಾರಿಗಳಾಗಿದ್ದರು. ಅಂದರೆ ಚಿಕ್ಕಂದಿನಿಂದಲೂ ಸನ್ಯಾಸಿಯಾಗಿಯೇ ಇದ್ದರು. ಪ್ರಪಂಚವೇ ನನ್ನ ಮನೆ, ವಾಸುದೇವನೇ ಜಗನ್ನಿಯಾಮಕ ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು. ಆದ್ದರಿಂದ ಅವರು ಭಿಕ್ಷೆ ಬೇಡಲು ಅರ್ಹರಾಗಿದ್ದರು. ಪಂಚಸೂನಗಳು ಮತ್ತು ಅವುಗಳ ಪಾಲನೆ. ನಾವು ನಮ್ಮ ಆಹಾರವನ್ನು ತಯಾರು ಮಾಡುವಾಗ ಪಂಚವಿಧಾನಗಳನ್ನು ಅನುಸರಿಸಬೇಕು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಸರಿ. ಅಂದರೆ ಕಂಡಣಿ ಪುಡಿ ಮಾಡುವುದು, ಕಂಡಣಿ ಅಂದರೆ ಪುಡಿ ಮಾಡುವುದು, ಶೇಷಣೆ ಅಂದರೆ ಅರಿಯುವುದು, ಉದಕುಂಬಿ ಅಂದರೆ ಪಾತ್ರೆ ತೊಳೆಯುವುದು, ಮಾರ್ಜನಿ ಅಂದರೆ ಗುಡಿಸುವುದು ಮತ್ತು ಶುದ್ಧ ಮಾಡುವುದು, ಚುಲ್ಲಿ ಅಂದರೆ ಬೆಂಕಿಗೆ ಹಾಕುವುದು. ಈ ಪಂಚವಿಧಾನಗಳನ್ನು ಅನುಸರಿಸುವಾಗ ಆಹಾರದಲ್ಲಿ ಅನೇಕ ಕ್ರಿಮಿಗಳನ್ನು ನಮ್ಮಿಂದ ನಾಶವಾಗಬಹುದು ಮತ್ತು ಅದರಿಂದಾಗಿ ನಾವು ಪಾಪ ಮಾಡಬೇಕಾಗಬಹುದು. ಈ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ನಮ್ಮ ಶಾಸ್ತ್ರಗಳು ಈ 5 ತರದ ಯಜ್ಞಗಳನ್ನು ಸೂಚಿಸಿವೆ. ಬ್ರಹ್ಮಯಜ್ಞ ಅಥವಾ ವೇದಾಧ್ಯಯನ, ಬ್ರಹ್ಮ ನಿವೇದನೆ ಅಥವಾ ವೇದ ವ್ಯಾಸಂಗ, ಪಿತೃಯಜ್ಞ ಅಂದರೆ ಪೂರ್ವಜರಿಗೆ ಅರ್ಪಣೆ, ದೇವಯಜ್ಞ ಅಂದರೆ ದೇವತೆಗಳಿಗೆ ಅರ್ಪಣೆ, ಭೂತಯಜ್ಞ ಮನುಷ್ಯ ಅಥವಾ ಅತಿಥಿ ಯಜ್ಞ. ಈ ಯಜ್ಞಗಳನ್ನು ನಾವು ಸರಿಯಾಗಿ ಪಾಲಿಸಿದರೆ ಅವು ನಮಗೆ ಜ್ಞಾನ ಮತ್ತು ಮುಕ್ತಿ ಮಾರ್ಗಕ್ಕೆ ಸುಲಭವಾದ ದಾರಿ ಹಾಕಿಕೊಡುತ್ತವೆ. ಈ ಕರ್ತವ್ಯಗಳನ್ನು ನಮಗೆ ಜ್ಞಾಪಿಸಲುಸುಗವೇ ಬಾಬಾ ಅವರು ಪ್ರತಿ ಮನೆಯ ಬಾಗಿಲಿಗೂ ಹೋಗುತ್ತಿದ್ದರು. ಅವರಿಂದ ಈ ರೀತಿಯಾದ ಪಾಠ ಕಲಿತವರು ನಿಜವಾಗಿಯೂ ಧನ್ಯರು. ಅನುಭವಗಳು. ಯಾರು ಒಂದು ಪತ್ರೆ, ಫಲ ಅಥವಾ ಉದಕ ಇವುಗಳನ್ನು ನಿರಂತರ ಪ್ರೀತಿಯಿಂದ ನನಗೆ ಅರ್ಪಿಸುವರೋ ಅಂಥವರ ಪರಿಶುದ್ಧವಾದ ಪ್ರೇಮವನ್ನು ನಾನು ಸದಾ ಮನಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ. ಹೀಗೆ ಬಾಬಾ ಅವರಿಗೆ ಏನಾದರೊಂದು ಪದಾರ್ಥವನ್ನು ಭಕ್ತಿಯಿಂದ ಅರ್ಪಿಸುತ್ತೇನೆ ಎಂದು ಮನಪೂರ್ವಕವಾಗಿ ಹೇಳಿಕೊಂಡು ನಂತರ ಅದನ್ನು ಮರೆತರೆ ಅವರು ಅದನ್ನು ಜ್ಞಾಪಿಸಿ ತೆಗೆದುಕೊಳ್ಳುತ್ತಿದ್ದರು ಮತ್ತು ಆಶೀರ್ವದಿಸುತ್ತಿದ್ದರು. ಈ ತರದ ಅನೇಕ ಘಟನೆಗಳು ಜರುಗಿವೆ. ಬಾಬಾ ಸಾಹೇಬ ತರ್ಕಡ ಪ್ರಾರ್ಥನಾ ಸಮಾಜಕ್ಕೆ ಸೇರಿದ ಬಾಬಾ ಅವರ ದೃಢ ಭಕ್ತರಾಗಿದ್ದರು. ಅವರ ಪತ್ನಿ ಮತ್ತು ಮಗ ಇಬ್ಬರು ಸಹ ಬಾಬಾ ಅವರ ಪರಮ ಭಕ್ತರಾಗಿದ್ದರು. ಮೇ ತಿಂಗಳಲ್ಲಿ ಶಾಲೆಗೆ ರಜೆ ಇತ್ತು. ಆಗ ಕುಮಾರ ತರ್ಕಡ ಮತ್ತು ಅವನ ತಾಯಿ ಶಿರಡಿಗೆ ಹೋಗಬೇಕೆಂದು ಮನಸ್ಸು ಮಾಡಿದರು. ಆದರೆ ಬಾಲಕ ತರ್ಕಡ ತಾನು ಮತ್ತು ತನ್ನ ತಾಯಿ ಶಿರಡಿಗೆ ಹೋದರೆ ಮನೆಯಲ್ಲಿ ಬಾಬಾ ಅವರ ಪೂಜೆ ನಿಂತು ಹೋಗುತ್ತದೆ ಎಂದು ತಂದೆಯವರ ಪ್ರಾರ್ಥನಾ ಸಮಾಜವಾದಿಗಳಾಗಿದ್ದುದರಿಂದ ಬಾಬಾ ಅವರ ಫೋಟೋಕ್ಕೆ ಪೂಜೆ ಸಲ್ಲಿಸಲಾರರೆಂದು ತಿಳಿದು ಶಿರಡಿಗೆ ಹೋಗಲು ಇಚ್ಛಿಸಲಿಲ್ಲ. ಆಗ ತಂದೆಯವರ ಆಶ್ವಾಸನೆ ಪಡೆದು ತಾಯಿ ಮಗ ಇಬ್ಬರು ಶುಕ್ರವಾರ ರಾತ್ರಿ ಶಿರಡಿಗೆ ಪ್ರಯಾಣ ಬೆಳೆಸಿದರು. ಮರುದಿನ ಶನಿವಾರ ಶ್ರೀ ತರ್ಕಡರವರು ಬೆಳಗಿನ ಜಾವ ಎದ್ದು ಸ್ನಾನ ಮುಂತಾದವುಗಳನ್ನು ಮುಗಿಸಿಕೊಂಡು ಬಾಬಾ ಅವರ ಫೋಟೋದ ಮುಂದೆ ನಿಂತು, ಬಾಬಾ, ನನ್ನ ಮಗನು ನಿಮಗೆ ಹೇಗೆ ಸೇವೆ ಮಾಡುತ್ತಿದ್ದನೋ ಅದೇ ರೀತಿ ನಾನು ಈ ದಿನ ಸೇವೆ ಸಲ್ಲಿಸುತ್ತೇನೆ ಎಂದು ಅವ್ರ ತಂದೆ ಹೇಳ್ಕೊಳ್ತಾರೆ.
ಕೇಳ್ಕೊಳ್ತಾರೆ. ಬಾಬಾ, ನನ್ನ ಮಗ ಹೇಗೆ ನಿಮಗೆ ಪೂಜೆ ಮಾಡ್ತಾ ಇದ್ನೋ ಅದೇ ರೀತಿ ನಾನು ಪೂಜೆ ಮಾಡ್ತಾ ಇದ್ದೀನಿ, ಇದು ಕೇವಲ ತಮಾಷೆ ಆಗದಿರಲಿ ಎಂದು ಹೇಳಿ ಆ ದಿನ ಪೂಜೆ ಸಲ್ಲಿಸಿ ಸಕ್ಕರೆ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಪ್ರಸಾದವನ್ನು ಎಲ್ಲರಿಗೂ ಊಟದ ಜೊತೆಗೆ ಕೊಟ್ಟರು. ಅವರು ಹೇಗೆ ಮಾಡ್ತಾರೆ ಮತ್ತು ನೈವೇದ್ಯವನ್ನು ಹೇಗೆ ಅರ್ಪಿಸ್ತಾರೋ ಅಥವಾ ಮರ್ತು ಬಿಡ್ತಾರೋ ಅದ್ರ ಬಗ್ಗೆ ನಾಳೆ ನೀವು ಕೇಳಿ ಆಯ್ತಾ. ನಾಳೆ ನನಗೊಂದು ಫಸ್ಟ್ ಬಾಬಾ ಅವರ ನಾನು ಪೂಜೆ ಮಾಡಿದಾಗ, ಸಪ್ತಾಹ ಮಾಡಿದಾಗ ನನಗೆ ಆದ ಒಂದು ಮೊದಲ ಈ ಪವಾಡದ ಅನುಭವವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮೊದಲು ನಾನು ಸಪ್ತಾಹ ಅಂದರೆ 7 ದಿವಸದಲ್ಲಿ ಸಾಯಿ ಬುಕ್ಕನ್ನು, ಸಾಯಿ ಸಚ್ಚರಿತೆಯನ್ನು ಮುಗಿಸ್ಬೇಕು. ನಾನು ಇದನ್ನ ಒಬ್ಬರಿಂದ ಕೇಳಿದ್ದೆ. ನಾನು ಹೀಗೆ ಫಸ್ಟ್ ಮಾಡ್ಬೇಕ್ರೆ ನನಗೂ ಗೊತ್ತಿರಲಿಲ್ಲಲ್ಲ. ಅವಾಗ ಹೇಳಿದ್ರು, ನೀವು ಮಾಡ್ರಿ, ನಿಮಗೆ 7 ದಿವಸ ಮುಗಿಯೋಷ್ಟೊತ್ತಿಗೆ ನಿಮಗೆ ಏನಾದರೂ ಒಂದು ನಿಮಗೆ ಸೂಕ್ಷ್ಮತೆ ಗೊತ್ತಾಗೇ ಆಗುತ್ತೆ. ಬಾಬಾ ಹೆಂಗೆ ಒಂದು ಕನ್ಸಲ್ಲಿ ಬಂದು ಏನಾದ್ರು ನಿಮಗೆ ಹೇಳ್ತಾರೆ ಅಥವಾ ಇನ್ಯಾರದಾದ್ರ ಮೂಲಕ ನಿಮಗೆ ಏನಾದ್ರು ಒಂದು ಅನುಭವ ಆಗೇ ಆಗತ್ತೆ, ನೀವೇ ಹೇಳ್ತೀರಾ ಅಂತ ಹೇಳಿದ್ರು. ಹಂಗಾಗಿ ನಾನು ಮಾಮೂಲಿ ಮಾಡಂಗೆ 7 ದಿವಸದಲ್ಲಿ ಸಪ್ತಾಹ ಮಾಡಿದೆ. ಆಮೇಲೆ ಸಪ್ತಾಹ ಮಾಡಿದಾಗ ನಾನು ಸಾಯಿಬಾಬಂಗೆ ಹೇಳ್ಕೊಂಡಿದ್ದೆ. ನಾನು ಸಪ್ತಾಹ ಮಾಡ್ಬೇಕಿದ್ರೆ ಬಾಬಂಗೆ ನೀವು ಬರೀ ಸಕ್ಕರೆ ಇಟ್ಟು ನೈವೇದ್ಯ ಮಾಡಿದ್ರು ಸಾಕು, ಅದೇ ಇಡಬೇಕು ಅಂತ ಏನಿಲ್ಲ, ಹಣ್ಣು ಇಡಬೇಕು ಅದು ಇದು ಏನೂ ಇಲ್ಲ. ನಾನು ಬಾಬಂಗೆ ಶೀರಾ ಅಂದ್ರೆ ತುಂಬಾ ಇಷ್ಟ, ಅಂದ್ರೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ನಾನು ಕೇಸರಿ ಬಾತು 7ನೇ ದಿವಸ ಮಾಡೋಣ ಅಂಥೇಳಿ ದಿನ ನಾನು ಸಕ್ಕರೆ ಇಟ್ಟೆ ಸಪ್ತಾಹ ಮಾಡ್ತಾ ಇದ್ದೆ. ಕೊನೆ ದಿನ ನಾನು 7ನೇ ದಿವಸ ಸಪ್ತಾಹ ಮುಗೀತಲ್ಲ, ಅವಾಗ 7ನೇ ದಿವಸ ನಾನು ಇದು ಶೀರಾ ಅಂದ್ರೆ ಕೇಸರಿ ಬಾತನ್ನ ಮಾಡಿದೆ. ಕೇಸರಿ ಬಾತ್ ಮಾಡಿ, ಬಾಬಾ ನಾನು ನಿಮಗೆ ಆಸೆಯಿಂದ ನಾನು ಇದು ಆಸೆ ಅಂತ ನಾನು ಇದು ಪ್ರಸಾದನ ಮಾಡಿದ್ದೀನಿ, ಶೀರಾನ ಮಾಡಿದ್ದೀನಿ, ನೀವು ಬಂದು ತಿನ್ಬೇಕು, ನೀವು ಬಂದು ಸ್ವೀಕರಿಸಲೇಬೇಕು ಅಂತ ಬೇಡ್ಕೊಂಡಿದ್ದೆ. ಅವಾಗ ಏನಾಯ್ತು, ನನಗೆ ಯಾವ್ದಾರ ರೀತಿಯಲ್ಲಾದ್ರೂ ಬಂದು ನೀವು ಸ್ವೀಕರಿಸ್ಬೇಕು ಅಂತ ಬೇಡ್ಕೊಂಡಿದ್ದೆ. ಆಮೇಲೆ ಮಾಡಿದೆ. ಪೂಜೆ ಎಲ್ಲ ಆದ್ಮೇಲೆ ಯಾರಿಗೆ ಮಾಡಿದೆ ಅಷ್ಟೇ, ಏನು ಇದು ಮಾಡಿಲ್ಲ. ಆಮೇಲೆ ಮಾಡಿದ್ಮೇಲೆ ಯಾರು ಏನು ಬಂದಿಲ್ಲ, ನಾನು ಹಂಗೆ ಬೇಡ್ಕೊಂಡೆ ಸುಮ್ಮನಾದೆ. ಆಮೇಲೆ ಅವತ್ತಿನ ದಿವಸ ಮುಗಿದ ಮೇಲೆ ನಾನು ಯಾವಾಗಲೂ ಸಪ್ತಾಹ ಮುಗ್ದು 7ನೇ ದಿವಸಕ್ಕೆ ನಾನು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೀನಿ. ಸಾಯಿಬಾಬನ ದೇವಸ್ಥಾನಕ್ಕೆ ಹೋದಾಗ ಏನಾಯ್ತು, ಅಲ್ಲಿ ಒಬ್ರು ಭಟ್ರಿದ್ದಾರೆ. ಅವ್ರಿಗೆ ಹೇಳ್ದೆ, ಇವತ್ತು ಸಪ್ತಾಹ ಮುಗೀತು ಭಟ್ರೆ, ಇವತ್ತು ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತಂದೆ. ಸಾಯಂಕಾಲ ಹೋದಾಗ ಹೇಳ್ದೆ. ಆಮೇಲೆ ಅವರು ಇದು ಸಾಯಿಬಾಬಾ ಸ್ವೀಕಾರ ಮಾಡಿದ್ರ ಪ್ರಸಾದ ಅಂತ ಕೇಳಿದ್ರು. ಈ ಸಾಯಿಬಾಬಂಗೆ ನೈವೇದ್ಯ ಮಾಡಿದೆ, ಯಾರು ಬಂದಿಲ್ಲ ಭಟ್ರೆ ಅಂತ ಹೇಳಿದೆ. ಅದಕ್ಕೆ ಆಮೇಲೆ ಅವರು ನೋಡ್ರಿ, ಬಂದು ಯಾರಾದ್ರೂ ಬಂದಿರ್ತಾರ ಹೊರಗಡೆಯಿಂದ, ನಿಮಗೆ ಗೊತ್ತಿರಲ್ಲ ಅಷ್ಟೇ ಅಂದ್ರು. ಆಮೇಲೆ ಇಲ್ಲ, ನಾನು ತುಂಬಾ ಜ್ಞಾಪಿಸ್ಕೊಂಡೆ, ಇಲ್ಲ ಅಂದೆ. ಆಮೇಲೆ ಮತ್ತೇನು ಅವ್ರ ಹತ್ರ ನಾನು ಏನು ಹೇಳಲಿ ಅಂತೇಳಿ ಸರಿ ಅಂತೇಳಿ ನಮಸ್ಕಾರ ಮಾಡಿ ಬಂದೆ. ದಾರಿ ಉದ್ದಾನು ಅವ್ರು ಹೇಳಿದ್ ನನ್ನ ತಲೆಯಲ್ಲೇ ಕೊರಿತಾ ಇತ್ತು ನನಗೆ. ಯಾರು ಬಂದಿದ್ದಾರೆ, ಇವ್ರು ನೋಡಿದ್ರೆ ಅಷ್ಟು ಕರಾಖಂಡಿತವಾಗಿ ಬಾಬಾ ಅವ್ರು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ಅವತ್ತು ದಿವಸ ಯಾರು ಬಂದೇ ಇಲ್ಲ. ನನಗೆ ಕ್ಲೀನಾಗಿ ಜ್ಞಾಪಕ ಇದೆ, ಯಾರು ಬಂದಿಲ್ಲ ಅಂತ. ಅಷ್ಟು ದಾರಿ ಉದ್ದ ನಾನು ಅದನ್ನೇ ಜ್ಞಾಪಿಸ್ಕೊಂಬಂದೆ. ನಾನು ಜ್ಞಾಪಿಸ್ದೆ, ನನ್ನ ಮಗಳೂ ಕೇಳ್ದೆ, ಅವಳು ಇಲ್ಲ, ಯಾರು ಬಂದಿಲ್ಲ. ಆಮೇಲೆ ಮನೆಗೆ ಬಂದು ಎಷ್ಟೊತ್ತಾಗಿ ರಾತ್ರಿ ಮಲಗೋ ಟೈಮಲ್ಲಿ ಅವತ್ತು ಊರಿಂದ ನಮ್ಮ ಅಕ್ಕನ ಮಗ ಬಂದಿದ್ದ. ನಾನು ಅದು ಮರ್ತು ಬಿಟ್ಟಿದ್ದೀನಿ. ಯಾಕಂದ್ರೆ ಅವರು 5 ನಿಮಿಷ ಹಿಂಗೆ ಬಂದು ನಾನು ಪೂಜೆ ಮಾಡ್ರಿ ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ. ಅದು ಅವಾಗ ನೈವೇದ್ಯ ಅಂಟಿ ಹೋಗ್ತೀನಿ ಅಂತ ಅಂದ ತಕ್ಷಣ ನಾನು ಏನು ಒಂದು ಟೀನಾದ್ರೂ ಮಾಡ್ತೀನಿ ತಾಳು ಅಂದೆ. ಇಲ್ಲ, ಅರ್ಜೆಂಟ್ ಹೋಗ್ಬೇಕು, ಮತ್ತೆ ಊರಿಗೆ ಹೊರಟಿದ್ದೀನಿ ಅಂದ. ಹಂಗಾಗಿ ನಾನು ತಕ್ಷಣ ಬಾಬನ ಪ್ರಸಾದ ಪೂಜೆ ಮಾಡಿದ್ದೀನಿ, ಬಾಬನ ಪ್ರಸಾದ ಆದ್ರೆ ತಿಂದು ಹೋಗು ಅಂದೆ. ಅದು ಹಂಗೆ ಪ್ರಸಾದ ಹಂಗೆ ಅವನಿಗೆ ಬಟ್ಲಲ್ಲಿ ಹಾಕೊಡುವಷ್ಟು ಟೈಮ್ ಇರಲಿಲ್ಲ. ಹಂಗೆ ಕೈಯಲ್ಲಿ ಆಗದೆ ಅವ್ನು ಹಂಗೆ ನಮಸ್ಕಾರ ಮಾಡ್ಕೊಂಡು ತಿನ್ಕೊಂಡು ಹೋದ. ಆಮೇಲೆ ನನಗೆ ರಾತ್ರಿ ಎಷ್ಟು ಜ್ಞಾಪಿಸಿದಾಗ ಹೆಂಗೆ ಮೈ ಜುಮ್ ಅಂತು ಅಂದರೆ, ನನಗೆ ಅಷ್ಟು ಒಂಥರ ರೋಮಾಂಚನ ಆಗ್ಬಿಡ್ತು. ಒಂಥರ ನಾನು ಎಷ್ಟು ಬೆಳಗಿಂದ ಜ್ಞಾಪಿಸ್ಕೊಂಡ್ರು ಜ್ಞಾಪಕ ಬಂದಿಲ್ಲ ನನಗೆ. ಬೆಳಗಿಂದ ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಜ್ಞಾಪಿಸ್ಕೊಂಡಾಗಿದ್ದು ನನಗೆ ಯಾವ ಜ್ಞಾಪಕ ಬಂದಿಲ್ಲ. ಆಮೇಲೆ ನನಗೆ ಜ್ಞಾಪಕ ಬಂತು, ಇವು ಅಂದರೆ ನಾನು ಏನು ಅನ್ಕೊಂಡಿದ್ದೆ, ಬೇರೆಯವರು ಆ ಥರ ಬರ್ತಾರೆ ಅಂತ ಹಂಗೆ ತಿಳ್ಕೊಂಡಿದ್ದೆ. ಇವ್ರ ಮನೆಯವರೇ ಆ ಥರ ಅಂದ್ಕೊಂಡಿಲ್ಲ. ಅವನು
ಹೊರಗಡೆಯಿಂದ ಅಂತ ಭಟ್ರು ಹೇಳಿದಾಗ್ಲೂ ನನಗೆ ಜ್ಞಾಪಕ ಬಂದಿಲ್ಲ. ಆಮೇಲೆ ನನಗೆ ಅವಾಗ ಊರಿಂದ ಹೊರಗಡೆಯಿಂದ ಅವರಿರೋದು ಬೇರೆ ಊರಲ್ಲಿ, ಅಲ್ಲಿಂದ ಅವ್ನು ಬಂದು ನಮ್ಮನೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡ್ಕೊಂಡೋದ್ನಲ್ಲ, ಅವಾಗ ನನಗೆ ಒಂಥರ ಖುಷಿನೂ ಆಯಿತು, ಒಂಥರ ಆಶ್ಚರ್ಯನೂ ಆಯಿತು. ಆಮೇಲೆ ಒಂಥರ ಬಾಬನ ಪವಾಡಗಳು ಹೆಂಗೆ ಅಂದರೆ ಆಮೇಲೆ ನನಗೆ ತುಂಬ ಪವಾಡಗಳು ತುಂಬ ಆಗಿದ್ದಾವೆ. ಅಂದರೆ ನೀವು ಅದೇ ನಾನು ಅದು ಮಾಡಿದಾಗಿಂದ ನನಗೆ ಪ್ರತಿ ಸರಿನೂ ಒಂದೊಂದು ಚೂರು ಅಂತಾನೆ ನಾನು ಒಂದೊಂದು ಹೆಜ್ಜೆ ನನಗೆ ಒಳ್ಳೇದೇ ಆಗಿದೆ ಹೊರತು ಬಾಬನ್ ನಾನು ಯಾವತ್ತೂ ನನಗೆ ಕೈ ಬಿಟ್ಟಿಲ್ಲ. ಬಾಬಾ ನನಗೆ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಮನೆ ಹಿರಿಯರು ನನ್ನ ಬಾಬಾ, ಅವರು ಒಪ್ಪಿಗೆ ಇಲ್ಲದೆ ಅವ್ರಿಗೆ ನಾನು ಯಾವುದೋ ಒಂದು ಮಾತು ಕೇಳದೆ ನಾನು ಯಾವುದೇ ಕೆಲಸನೂ ಮಾಡಬಾರ್ದು ಅಂತ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ನಾನು ಯಾವ ಕೆಲಸ ಇದ್ರೂ ನಮ್ಮ ಮನೇಲಿ ಹಿರಿಯರು ಒಬ್ರು ಇದ್ದಾರೆ, ಅವ್ರಿಗೆ ಕೇಳ್ರಿ ಅಂತಾನೆ ಹೇಳೋದು ಪ್ರತಿಯೊಂದೂ ಅಷ್ಟೇ. ಹೀಗೆ ಬಾಬನ ಪವಾಡ ನಾನು ಎಷ್ಟು ಸರಿ ಸಪ್ತಾಹ ಮಾಡಿದನೋ ಅಷ್ಟು ಸರಿನೂ ನನಗೆ ಬಾಬಾ ಕೈ ಹಿಡಿದಿದ್ದಾರೆ, ಮೇಲೆ ಕೆತ್ತಿದ್ದಾರೆ, ತುಂಬ ಕಾಪಾಡಿದ್ದಾರೆ, ರಕ್ಷಣೆ ಮಾಡ್ತಾನೆ ಇದ್ದಾರೆ, ಇನ್ನೂ ಮಾಡ್ತಾನೆ ಇರಲಿ ಅಂತಾನೆ ಕೇಳ್ಕೊತೀನಿ. ಬಾಬಾ ನನ್ನ ಕೈ ಬಿಡೋದು ಬೇಡ ಅಂತ ನಾನು ಕೇಳ್ಕೊತೀನಿ ಬಾಬನಲ್ಲಿ. ನೀವು ಯಾರಾದರೂ ನೀವು ಕಷ್ಟದಲ್ಲಿದ್ದರೆ ನೀವು ಸಪ್ತಾಹ ಮಾಡಿ ನೋಡ್ರಿ, ನಿಮಗೂ ಅದ್ರ ಅನುಭವ ಆಗತ್ತೆ. ತುಂಬ ಪವಾಡಗಳಿದೆ ಬಾಬಾ ಅಂದರೆ ನಿಮಗೆ ತಂದೆ ಅಂತ. ಅವರು ಜಾತಿ ಧರ್ಮಗಳಿಗೆ ಸಿಲುಕ್ದವರಲ್ಲ. ಅವರಿಗೆ ಜಾತಿ ಧರ್ಮ ಕುಲ ಗೋತ್ರ ಏನೂ ಇಲ್ಲ. ಶಿವ ಸ್ವರೂಪ ಅವರು, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಅವರು. ಅವರಿಗೆ ಯಾವುದೇ ಜಾತಿ ಯಾವುದು ಇದು ಮತ ಏನೂ ಇಲ್ಲ. ಅವರು ಅವಾಗಿದ್ದಾಗ್ಲಿಂದನೂ ಹಾಗೆ ಇದ್ದಿದ್ದವರು. ಬಡವರಾಗ್ಲಿ ಧನಿಕರಾಗ್ಲಿ ಅವರಿದ್ದಾಗ ಅವ್ರು ಏನು ಬಯಸಲಿಲ್ಲ. ಸನ್ಯಾಸಿ ಆಗಿದ್ರು ಅವ್ರು ಸನ್ಯಾಸಿ ಹೆಂಗಿರ್ಬೇಕು ಹಾಗೆ ಇರ್ತಾ ಇದ್ದಿದ್ದವರು. ಭಿಕ್ಷೆ ಬೇಡಿ ಏನು ಇದು ಮಾಡ್ತಾ ಇದ್ರು, ಅದೇ ಏನು ಸಿಕ್ತು ಅಷ್ಟು ಊಟ ಮಾಡೋದು ಅಷ್ಟೇ ಬಿಟ್ರೆ ಅವರು ಊಟದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಅವರಿಗೆ ಇದರಲ್ಲೇ ಹೇಳಿದೆ ಸಚರಿತೆಯಲ್ಲಿ, ಊಟದಲ್ಲಿ ಯಾವುದೇ ರೀತಿ ಅವರಿಗೆ ಚಾಪಲ್ಯವಿರಲಿಲ್ಲ. ಎಲ್ಲದೂ ಅವರಿಗೆ ಎಷ್ಟು ಭಿಕ್ಷೆ ಬೇಡ ತರ್ತಾ ಇದ್ರು ಅದನ್ನ ಮನದಣಿಯುವಂತೆ ಮನಸ್ಸಿಗೆ ತೃಪ್ತಿ ಆಗುವಂತೆ ಸಂತೋಷದಿಂದ ಭಕ್ತರು ಇದು ಕೊಟ್ಟಿರೋದು ಅಂತ ಖುಷಿಯಿಂದ ತಿಂತಾ ಇದ್ರು ಅಂತ. ಇದು ಬಾಬಾ ಅವರ ಪವಾಡ. ಮುಂದೆ ನಾಳೆ ನಾವು ಮತ್ತೆ ಓದೋಣ ಸಾಯಿ ಸಚ್ಚರಿತೆಯ 9ನೇ ಅಧ್ಯಾಯ ಮುಂದುವರಿಸ್ತೀನಿ. ಓಂ ಸಾಯಿನಾಥಾಯ ನಮಃ.